ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನು ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಕ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಕ್ಯವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಕ್ಯವನ. ಸೌಕ್ಯವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಕ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಕ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಕ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಕ್ಯವನ. ವಿಳಾಸ: ಸೌಕ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820 2544 206 99 458 01594 9483 932325 www.naturecureparika.com. ನಮಸ್ಕಾರ. ಸೌಕ್ಯವನ ಸೌಕ್ಯಸಂಧಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಪೂಜಾ ಜಿ ಅವರಿದ್ದಾರೆ. ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು PCOD ಅಂದರೆ ಪಾಲಿಸಿಸ್ಟಿಕ್ ಓವರಿನ್ ಡಿಸೀಸ್ ಈ ವಿಚಾರವಾಗಿ ಮುಟ್ಟಿನ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮತ್ತು ಅದಕ್ಕೆ ಬೇಕಾದ ಉಪಶಮನಗಳ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಇದ್ದಾರೆ. ಡಾಕ್ಟರ್ ಪೂಜಾ ಜಿ ಅವರು ಇವತ್ತು ಅವರ ಒಂದು ಅನುಭವ ಮತ್ತು ಅವರು ಸೌಕ್ಯವನದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ನೆಲೆಯಲ್ಲಿ ಯಾವ್ಯಾವ ರೀತಿಯ ಈ ಒಂದು ಪರಿಹಾರಗಳನ್ನು ಏನು ಪಾಲಿಸಿಸ್ಟಿಕ್ ಓವರಿನ್ ಡಿಸೀಸ್ ಬಗ್ಗೆ ಹೇಳಲಿಕ್ಕಾಗತ್ತೆ ಅಥವಾ ಕಂಡುಕೊಳ್ಳಿಕ್ಕಾಗತ್ತೆ ಅನ್ನೋ ವಿಚಾರವನ್ನು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ನಾನು ಆರಂಭದಲ್ಲಿ ಡಾಕ್ಟರ್ ನಿಮ್ಮ ಹತ್ರ ಕೇಳುವಂಥದ್ದು ಏನಿದು PCOD ಅಂತ ಹೇಳಿದರೆ ಏನದರ ವಿಸ್ತಾರವಾಗಿ ಅನ್ನೋದನ್ನು ಯಾವ ರೀತಿ ನೀವು ಹೇಳಲಿಕ್ಕೆ ಬಯಸ್ತೀರಿ? PCOD ಅಂತ ಹೇಳಿದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ PCOS ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಕಂಡು ಬರುವಂತಹ ಒಂದು ಸರ್ವೇ ಸಾಮಾನ್ಯವಾದ ರೋಗ ಅಂತ ಹೇಳ್ಬೋದು. ಓಕೆ, ಸೊ PCOD ಏನಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸಹಜವಾಗಿ ಮುಟ್ಟಾಗೋದು ಹೇಗೆ ಅಂತ ನೋಡೋಣ. ಓಕೆ, ಸೊ ಮೊದಲನೇದಾಗಿ ಒಂದು ಮಹಿಳೆ ತನ್ನ ಬಾಲ್ಯಾವಸ್ಥೆಯನ್ನು ದಾಟಿ ಯೌವನಾವಸ್ಥೆಗೆ ಬರಬೇಕಿದ್ರೆ ಅಂದರೆ ಸಾಧಾರಣವಾಗಿ 13 ವರ್ಷಕ್ಕೆ ಮುಟ್ಟಾಗ್ತಾಳೆ ಎವರೇಜ್. ಓಕೆ, ಸೊ 13ರಿಂದ 50 ವರ್ಷದ ತನಕ ಪ್ರತಿ ತಿಂಗಳು ಋತುಚಕ್ರ ಹೀಗೆ ನಡೀತಾ ಇರುತ್ತೆ. ಸೊ ಈ ಋತುಚಕ್ರದ ಸಮಯದಲ್ಲಿ ಪ್ರತಿ 14 ದಿನಗಳ ಮಧ್ಯದಲ್ಲಿ ಎವರೇಜ್ ಆಗಿ ಒಂದು ಅಂಡಾಣು ಬಿಡುಗಡೆ ಆಗುತ್ತೆ. ನಂತರ ಅದು ಎಂಡ್ ಆಗುವ ಟೈಮಿಗೆ ಅಂದರೆ 30 ಡೇಸ್ ಬರುವಾಗ ಮುಟ್ಟಾಗಬೇಕಿದ್ರೆ ಎಗ್ ರಿಲೀಸ್ ಆಗಿ ದೇಹದಿಂದ ಹೊರಗೆ ಹೋಗುತ್ತೆ. ಇದು ನಾರ್ಮಲ್ ಆಗಿ ಆಗುವಂಥ ಸೈಕಲ್, ಸಹಜ ಪ್ರಕ್ರಿಯೆ, ಫಿಸಿಯೋಲಾಜಿಕಲಿ. ಈಗ ನಾವು PCODಯಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಹಾರ್ಮೋನಲ್ಲಿ ವ್ಯತ್ಯಯ ಆಗಿರುತ್ತೆ. ಸೊ ಅದರಿಂದಾಗಿ ಏನಾಗುತ್ತಂದ್ರೆ 14ನೇ ದಿನಕ್ಕೆ ಬರಬೇಕಿದ್ರೆ ಒಂದು ಅಂಡಾಣುವಿಂದ ಜನರಲಿ ಸಹಜವಾಗಿ ಒಂದು ಅಂಡಾಣು ಬಿಡುಗಡೆ ಆಗ್ಬೇಕು ಅಂಡಾಶಯದಿಂದ, ಅದು ಆಗೋದಿಲ್ಲ. ಅದರ ಬದಲಿಗೆ ಅದೇನಾಗುತ್ತಂದ್ರೆ ಪರಿಪಕ್ವವಾಗದೆ ಇಮ್ಮೆಚ್ಯೂರ್ ಆಗಿ ಅಲ್ಲೇ ಅಂಡಾಶಯದ ಒಳಪದರದಲ್ಲಿ ಅಲ್ಲೇ ನಿಂತು ಬಿಡುತ್ತೆ, ಒಂದು ನೀರ್ಗುಳ್ಳೆ ತರ. ಸೊ ಈ ರೀತಿ ತುಂಬಾ ನೀರ್ಗುಳ್ಳೆಗಳು ನಿಂತಾಗ ಅದಕ್ಕೆ ಪಾಲಿ ಅಂತ ಹೇಳ್ತೇವೆ, ಅಂದ್ರೆ ಒಂದಕ್ಕಿಂತ ಜಾಸ್ತಿಯಾಗಿ ಅಂಡಾಣುಗಳು ನೀರ್ಗುಳ್ಳೆಗಳಂತೆ ನಿಂತು ಬಿಡುವಂಥದ್ದು. ಇದಕ್ಕೆ ನಾವು PCOD ಅಂತ ಹೇಳ್ತೀವಿ. ಏನು ಇದಕ್ಕೆ ಈ ರೀತಿಯ ಒಂದು ಏನು ಅಸಹಜವಾದಂತ ಒಂದು ಪ್ರಕ್ರಿಯೆ ಆಗ್ಲಿಕ್ಕೆ ಅಥವಾ ನೀವು ಹೇಳಿದ ನೀರ್ಗುಳ್ಳೆಗಳು ಸೃಷ್ಟಿಯಾಗಲಿಕ್ಕೆ ಕಾರಣ ಏನದು? ಇದಕ್ಕೆ ಇದೇ ಕಾರಣ ಅಂತ ಇನ್ನು ನಾವು ಸೈಂಟಿಫಿಕ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಜನರಲಿ ಅದಕ್ಕೆ ಅನುವಂಶೀಯತೆ ಒಂದು ಮುಖ್ಯ ಕಾರಣ. ಹೆರಿಡಿಟ್ರಿ, ತನ್ನ ತಾಯಿಗಿದ್ರೆ ಅಥವಾ ಸಿಸ್ಟರ್ಸಿಗಿದ್ರೆ ಎಲ್ಡರ್ ಒನ್ನಿಗಿದ್ರೆ ಬರುವಂತ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಮೇಜರ್ ರೀಸನ್ ಅಂತ ಹೇಳಿದ್ರೆ ಇತ್ತೀಚಿನ ಬದಲಾದ ಜೀವನ ಶೈಲಿ, ತಪ್ಪಾದ ಜೀವನ ಶೈಲಿ. ಹೌದು, ಸೊ ಈ ಜೀವನ ಶೈಲಿಯಿಂದಾಗಿ ಏನಾಗುತ್ತಂದ್ರೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಪ್ಲಸ್ ಇತ್ತೀಚಿನ ದಿನಗಳಲ್ಲಿ ಯುವತಿಯರು ಹೆಚ್ಚು ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಹೆಚ್ಚಾಗಿ AC ರೂಮಲ್ಲೇ ಕುತ್ಕೊಂಡಿರುವಂತದ್ದು ಅಥವಾ ವ್ಯಾಯಾಮ ರಹಿತ ಜೀವನ ಶೈಲಿ ಇರೋದಿಲ್ಲ. ಇನ್ನೊಂದು ಆಹಾರದಲ್ಲಿ ಬದಲಾವಣೆ, ಇತ್ತೀಚೆಗೆ ಹೆಚ್ಚಾಗಿ ಫಾಸ್ಟ್ ಫುಡ್ ಕಡೆ ಹೋಗ್ತಾ ಇದ್ದಾರೆ, ಹೆಲ್ದಿ ಡಯಟ್ ತಿಂತಾ ಇರೋದಿಲ್ಲ, ಇದು ಒಂದು ಕಾರಣ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಸ್ಟ್ರೆಸ್ ಅಂತ ಹೇಳ್ತೀವಿ. ನಮ್ಮ ಮಾನಸಿಕ ಒತ್ತಡ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಟೈಮ್ನಲ್ಲಿ ನಮ್ಮ ದೇಹದಲ್ಲಿ ಒಂದು ಆಕ್ಸಿಸ್ ಬರುತ್ತೆ, ಹೈಪೋಥಾಲಮೋ
ಪಿಟ್ಯೂಟರಿ ಓವರಿಯನ್ ಆಕ್ಸಿಸ್ ಅಂತ ಹೇಳ್ತೀವಿ. ಸೊ ಇದರ ಆಕ್ಸಿಸ್ ಅಲ್ಲಿ ಬದಲಾವಣೆಗಳಾಗುತ್ತೆ. ಆಗ ನಮ್ಮ ಬ್ರೈನ್ ಅಲ್ಲಿ ರಿಲೀಸ್ ಆದ ಹಾರ್ಮೋನ್ ಏನಿದೆ ಅದು ಸರಿಯಾಗಿ ಸಿಗ್ನಲ್ಸ್ ಅನ್ನು ಸೆಂಡ್ ಮಾಡೋದಿಲ್ಲ ಓವರಿಗೆ ಅಥವಾ ಅಂಡಾಶಯಕ್ಕೆ. ಅಂತ ಟೈಮಲ್ಲಿ ಅಂಡಾಶಯ ಎಬ್ನಾರ್ಮಲ್ ಆಗಿ ಹಾರ್ಮೋನ್ ಅನ್ನು ರಿಲೀಸ್ ಮಾಡೋದ್ರಿಂದ ಕೂಡ PCOD ಬರುತ್ತೆ. ಇಂಥ ಒಂದು ಸಮಸ್ಯೆ ಎದುರಾಗುತ್ತೆ ಅನ್ನುವಂಥದ್ದಕ್ಕೆ ಏನಾದರೂ ಗುಣಲಕ್ಷಣಗಳು ಮೊದಲೇ ಗೋಚರಿಸುತ್ತಾ? ಖಂಡಿತ ಗೊತ್ತಾಗುತ್ತೆ. ಮೊದಲನೇದಾಗಿ ಏನಂದ್ರೆ ಸಹಜವಾಗಿ ಮಹಿಳೆಯರು ಮನೆಯಲ್ಲೇ ಗಮನಿಸಬಹುದಾದಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್, ಸಹಜವಾಗಿ ಮುಟ್ಟಾಗೋದಿಲ್ಲ. ಜನರಲಿ ಏನಾಗ್ತದಂದ್ರೆ 21 ದಿನಗಳಿಂದ 45 ದಿನಗಳ ತನಕ ಈ ಮಿಡ್ಲಲ್ಲಿ ಪೀರಿಯಡ್ಸ್ ಆಗಬೇಕು ಒಂದು ಮಹಿಳೆ ಸಹಜವಾಗಿ ಋತುಚಕ್ರದಲ್ಲಿ. ಆದ್ರೆ ಇದಕ್ಕಿಂತ ಬೇಗ ಆಗೋದು ಅಥವಾ ಸಹಜವಾಗಿ ಡಿಲೇ ಆಗಿ ಆಗೋದಂತಂದ್ರೆ ಅದೊಂದು ಮುಖ್ಯ ಲಕ್ಷಣ PCOD ಇತ್ತು. ಓಕೆ, ಸೊ ಎರಡನೇದು ಏನು ಸಿಂಪ್ಟಮ್ ಇರುತ್ತಂತ ಹೇಳಿದ್ರೆ ಜನರಲಿ ಪೇಷಂಟ್ಸ್ ನಮ್ಮ ಹಾಸ್ಪಿಟಲ್ಗೆ ಬರೋದು ಕನ್ಸೀವ್ ಆಗ್ತಾ ಇರೋದಿಲ್ಲ, ಇನ್ಫರ್ಟಿಲಿಟಿ. ಸೊ ಇದೊಂದು ಕಾಂಪ್ಲಿಕೇಶನ್ ಕೂಡ ಹೌದು, ಗುಣಲಕ್ಷಣ ಕೂಡ ಹೌದು. ಓಕೆ, ಸೊ ಕನ್ಸೀವ್ ಆಗದೆ ಇರುವಂಥದ್ದು. ಮೂರನೇದಾಗಿ ಏನಂದ್ರೆ ದೈಹಿಕ ಬದಲಾವಣೆಗಳಾಗ್ತಾ ಇರುತ್ತೆ. ಒಂದು ಅತಿಯಾಗಿ ತೂಕ ಜಾಸ್ತಿ ಆಗೋದು, ಅಥವಾ ನಾರ್ಮಲ್ ತೂಕ ಇದ್ರೂ ಸಹ ಅದನ್ನು ತೂಕ ಕಳೆದುಕೊಳ್ಳುವವರು ಯಾವ್ದಾದ್ರು ಪ್ರೋಗ್ರಾಮ್ ಅಂಡರ್ಗೋ ಆಗ್ತಾ ಇದ್ರು ಕೂಡ ತೂಕ ಕಡಿಮೆ ಆಗದೇ ಇರುವಂಥದ್ದು. ಅಥವಾ ಮೇಲ್ ಪ್ಯಾಟರ್ನ್ ಆಫ್ ಹೇರ್ ಗ್ರೋತ್ ಅಂತ ಹೇಳ್ತೀವಿ. ಗಡ್ಡದ ಜಾಗದಲ್ಲಿ ಕೂದಲು ಬೆಳೆಯುವುದು, ಮೀಸೆ ಬೆಳೆಯುವುದು, ಅಥವಾ ಎದೆ ಭಾಗದಲ್ಲಿ ಕೆಳ ಹೊಟ್ಟೆಯ ಭಾಗದಲ್ಲಿ ಮೇಲ್ ಪ್ಯಾಟರ್ನ್ ಹೆಂಗಿರುತ್ತೆ ಆ ರೀತಿಯ ಕೂದಲು ಗ್ರೋತ್ ಇರ್ಬೋದು. ಅಥವಾ ತಲೆಯಲ್ಲಿ ಕೂದಲು ಜಾಸ್ತಿಯಾಗಿ ಉದುರುವುದು. ಜನರಲಿ ಜೆಂಟ್ಸ್ಗೆ ಆಂಡ್ರೋಜೆನಿಕ್ ಹೇರ್ ಲಾಸ್ ಅಂತ ಹೇಳ್ತೀವಿ, ಮಧ್ಯಭಾಗದಲ್ಲಿ ಹೇರ್ ಲಾಸ್ ಆಗುತ್ತೆ. ಫೀಮೇಲ್ ಅಲ್ಲಿ ಕೂಡ ಅದೇ ರೀತಿ ಸ್ಕ್ಯಾಲ್ಪ್ ಹೇರ್ ಏನಿರುತ್ತೆ ಅದು ಜಾಸ್ತಿಯಾಗಿ ಉದುರೋದು. ಇದೆಲ್ಲ ಗುಣಲಕ್ಷಣಗಳು. ಇದಲ್ಲದೆ ಬೇರೆ ಏನು ಕಾಂಪ್ಲಿಕೇಶನ್ಸ್ ಅಂತ ಉಂಟಾಗುತ್ತೆ? ಕಾಂಪ್ಲಿಕೇಶನ್ ಏನು ಹೇಳುದಂದ್ರೆ, ಒಂದು ಜನರಲಿ ಹೆಚ್ಚು ಆತಂಕ ಪಡುವಂತದ್ದಂದ್ರೆ ಜನರು ಬರೋದು ಇನ್ಫರ್ಟಿಲಿಟಿ, ಅಂದ್ರೆ ಬಂಜೆತನ. ಸರಿಯಾಗಿ ಕನ್ಸೀವ್ ಆಗ್ಲಿಕ್ಕೆ ಒಂದು 2-3 ವರ್ಷದಿಂದ ಟ್ರೈ ಮಾಡ್ತಾ ಇದ್ರು ಕೂಡ ಕನ್ಸೀವ್ ಆಗದೇ ಇರೋದು. ಓಕೆ, ಇದೊಂದು ಮುಖ್ಯ ಲಕ್ಷಣ. ಸೊ ಇನ್ನೊಂದು ಮೇನ್ ಕಾಂಪ್ಲಿಕೇಶನ್ ಏನಂದ್ರೆ, ಯಾರಿಗೆ PCOD ಇದೆ ಅವರು 4ರಿಂದ 6 ಪಟ್ಟರಷ್ಟು ಜಾಸ್ತಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಗೆ ತುತ್ತಾಗುವ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ನಿಮ್ಗೆ PCOD ಯಾವ್ದಾದ್ರು ನಾನು ಮೇಲೆ ಹೇಳಿದ ಗುಣಲಕ್ಷಣಗಳಿದ್ರೆ ಇಮಿಡಿಯೇಟ್ ಆಗಿ ಅವರು ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯುವುದು ಬಹಳ ಉತ್ತಮ. ಈಗ ನೀವು ಚಿಕಿತ್ಸೆ ಸಂದರ್ಭದಲ್ಲಿ ನಾವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಇಂಥ ಒಂದು ಸಂದರ್ಭದಲ್ಲಿ ನೀವು ಏನೆಲ್ಲ ಸಲಹೆ ಸೂಚನೆಯನ್ನು ಕೊಡ್ಲಿಕ್ಕೆ ಬಯಸ್ತೀರಿ? ಓಕೆ, ಸೊ ಮೊದಲನೇದಾಗಿ ನಾವು ಪ್ರಕೃತಿ ಚಿಕಿತ್ಸೆಯನ್ನು ನೋಡೋದಾದ್ರೆ, ಪ್ರಕೃತಿ ಚಿಕಿತ್ಸೆ ಒಂದು ಟ್ರೀಟ್ಮೆಂಟ್ ಅಂತ ಹೇಳೋದಕ್ಕಿಂತ ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳ್ಬೋದು. ಅಂದ್ರೆ ನಾವು ಸಹಜ ಜೀವನ ಶೈಲಿ. ಸೊ ಈ ಪ್ರಕೃತಿ ಚಿಕಿತ್ಸೆಯನ್ನು ಫಾಲೋ ಮಾಡೋದಾದ್ರೆ ನೀವು ಒಂದು ಬೆಳಿಗ್ಗೆ ಬೇಗ ಏಳೋದು ಬಹಳ ಉತ್ತಮ. ಓಕೆ, ಮತ್ತೆ ನೈಟ್ ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡೋದು. ಯಾಕಂದ್ರೆ ನಾವು ನಿದ್ದೆ ಮಾಡಿದಾಗ ಕೂಡ ದೇಹದಲ್ಲಿ ಕೆಲವು ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಇತ್ತೀಚೆಗೆ ಲೇಟ್ ನೈಟ್ ಮಲಗೋದ್ರಿಂದ ಕೂಡ PCOD ಬರುವಂತ ಚಾನ್ಸಸ್ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವಂಥದ್ದೊಂದು ಬಹಳ ಉತ್ತಮ. ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ಳುವಂಥದ್ದು. ಓಕೆ, ಇದ್ರ ಜೊತೆಗೆ ನಮ್ಮ ಹಾಸ್ಪಿಟಲಿಗೆ ನೀವು ಬರೋದಾದ್ರೆ ನಾವು ಜಲಚಿಕಿತ್ಸೆಯನ್ನು ಕೊಡ್ತೀವಿ. ಜಲಚಿಕಿತ್ಸೆಯಲ್ಲಿ ಒಂದು ಹಿಬ್ಬಾತ್ ಅಂತ ಹೇಳ್ತೀವಿ, ಕಟಿ ಸ್ನಾನ ಅಂತ ಹೇಳ್ತೀವಿ. ಈ ಕಟಿ ಸ್ನಾನ ಅಂದ್ರೆ ಒಂದು ಬಾತ್ ಟಬ್ ಅಲ್ಲಿ ಒಂದು 20ರಿಂದ 30 ನಿಮಿಷ ಕುತ್ಕೊಳ್ಳುವಂಥದ್ದು. ಓಕೆ, ತಣ್ಣೀರಿನಲ್ಲಿ. ಇದು ಈ ರೀತಿ ಮಾಡೋದ್ರಿಂದ ನಮ್ಮ ಯುಟೆರಸ್ ಜಾಗ ಏನಿದೆ ರೀಪ್ರೊಡಕ್ಟಿವ್ ಸಿಸ್ಟಮ್ ನಲ್ಲಿ ಚೆನ್ನಾಗಿ ರಕ್ತ ಪರಿಚಲನೆ ಆಗಿ PCOD ಸಮಸ್ಯೆ ನಿವಾರಣೆ ಆಗುವಲ್ಲಿ ಅದು ಹೆಲ್ಪ್ ಮಾಡುತ್ತೆ. ಓಕೆ, ಇನ್ನೊಂದು ಅಂಗಮರ್ದನ ಚಿಕಿತ್ಸೆ ಅಂತ ಹೇಳ್ತೀವಿ, ಮಾಲಿಶ್ ಥೆರಪಿ ಅಥವಾ ಮಸಾಜ್ ಥೆರಪಿ. ಹೊಟ್ಟೆ ಭಾಗಕ್ಕೆ ಕ್ಯಾಸ್ಟರ್ ಆಯಿಲ್ ಅಥವಾ ತೆಂಗಿನ ಎಣ್ಣೆ ಯಾವ್ದಾದ್ರು ಶುದ್ಧ ಎಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ಕೂಡ ರಕ್ತ ಪರಿಚಲನೆ ಚೆನ್ನಾಗಿ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ಓಕೆ, ಇನ್ನು ನಾವು ಡಯಟಿಗೆ ಬರೋದಿದ್ರೆ ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಓಕೆ, ಸೊ ಡಯಟ್ ಅಲ್ಲಿ ನೀವು ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಅಥವಾ ಕೊಲೆಸ್ಟ್ರಾಲ್ ಇರುವಂತ ಫುಡ್ಗಳನ್ನು ತ್ಯಜಿಸಬೇಕು. ಕರಿದ ತಿಂಡಿಗಳು, ಪದಾರ್ಥಗಳು, ಮಸಾಲೆ ಪದಾರ್ಥಗಳು, ಲೇಟ್ ನೈಟ್ ತಿನ್ನೋದು, ಇಂಥದನ್ನೆಲ್ಲ ತ್ಯಜಿಸಿ ಹೆಚ್ಚು ತಾಜಾ ಹಣ್ಣು ತರಕಾರಿ ತಗೊಳ್ಳುವಂಥದ್ದು, ಅಥವಾ ಮನೆಯಲ್ಲಿ ನಾವು ಮಾಡಿರುವಂಥ ಅಕ್ಕಿ, ಗೋಧಿ, ರಾಗಿ ಇದರಿಂದ ತಯಾರಿ ಆದಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಕು. ಇದರ ಜೊತೆಗೆ ನಾನು ಇನ್ನೊಂದು ಟಿಪ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ PCOD ಸಮಸ್ಯೆ ಆಲ್ರೆಡಿ ಡಯಾಗ್ನೋಸ್ ಆಗಿದ್ರೆ ನೀವು ಒಂದು ಸೀಡ್ ಸೈಕ್ಲಿಂಗ್ ಅಂತ ಮಾಡ್ಬೋದು. ಓಕೆ, ಸೀಡ್ಸ್ ಥೆರಪಿ ಅಂತ ಹೇಳ್ತೀವಿ. ಇದರ ಪ್ರಕಾರ ನೀವು ಮುಟ್ಟಾದ 1ನೇ ದಿನದಿಂದ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಫ್ಲಾಕ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ, ಇನ್ನೊಂದು ಚಮಚ ಇದು ಪಂಕಿನ್ ಸೀಡ್ಸ್ ಅಂತ ಬರುತ್ತೆ. ಓಕೆ, ಕುಂಬಳಕಾಯಿ ಬೀಜ ಗ್ರೀನ್ ಕಲರ್ ಇರುತ್ತೆ. ಇದು ಮುಟ್ಟಾದ 1ನೇ ದಿನದಿಂದ ಕ್ಯಾಲೆಂಡರ್ ಪ್ರಕಾರ 14ನೇ ದಿನ ತನಕ ಇದನ್ನು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು. ಇನ್ನು 14ನೇ ದಿನದಿಂದ ಇನ್ನೊಮ್ಮೆ ಮುಟ್ಟಾಗುವ ತನಕ ಪ್ರತಿದಿನ ಬೆಳಿಗ್ಗೆ 1 ಚಮಚ ಕಪ್ಪು ಎಳ್ಳು ಬ್ಲಾಕ್ ತಿಲ್ಲ, ಇನ್ನೊಂದು ಚಮಚ ಸನ್ಫ್ಲವರ್ ಸೀಡ್ಸ್ ಅಂತ ತಗೊಳ್ಳಿ. ಸೂರ್ಯಕಾಂತಿ ಬೀಜವನ್ನು ಸೇವಿಸೋದ್ರಿಂದ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರಲಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ.
ಡಾಕ್ಟ್ರೆ, ಎಸ್, ಯೋಗ ಯಾವ ಆಸನಗಳನ್ನು ಮಾಡಬೇಕು ಏನಂತ? ಎಸ್, ಯೋಗ ಮಾಡೋದ್ರಿಂದ 2 ನಮಗೆ ಇಂಪಾರ್ಟೆಂಟ್ ಬೆನಿಫಿಟ್ ಸಿಗುತ್ತೆ. ಒಂದಂದ್ರೆ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಸೊ ಮಾನಸಿಕ ಒತ್ತಡ ಕಡಿಮೆ ಆಗಲಿಕ್ಕೆ ನಾವು ಪ್ರತಿದಿನ ಪ್ರಾಣಾಯಾಮ ಮತ್ತು ನಾವು ಧ್ಯಾನದ ಅಭ್ಯಾಸವನ್ನು ಮಾಡಬೇಕು. ಧ್ಯಾನದಲ್ಲಿ ಓಂಕಾರ ಧ್ಯಾನ ಬರುತ್ತೆ, ಮತ್ತೆ ಟೆನ್ಷನ್ ರಿಡ್ಯೂಸ್ ಮಾಡ್ಲಿಕ್ಕಂತಾನೆ ಕೆಲವು ಟೆಕ್ನಿಕ್ಸ್ ಇರುತ್ತೆ. ಇಂಥದ್ದನ್ನು ಮಾಡಬೇಕು. ಇದರಿಂದ PCOD ಸರಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ. 2ನೇದು ದೈಹಿಕ ವ್ಯಾಯಾಮ ಮಾಡುವಂಥದ್ದು. ನೀವು ದೈಹಿಕ ವ್ಯಾಯಾಮದಲ್ಲಿ ಕೆಲವು ಆಸನಗಳನ್ನು ಪ್ರತಿನಿತ್ಯ ಮಾಡಬೇಕು. ಒಂದು ಬಟರ್ಫ್ಲೈ ಪೋಸ್ ಅಂತ ಹೇಳ್ತೀವಿ, ಬದ್ಧ ಕೋನಾಸನ, ಉಪವಿಷ್ಟ ಕೋನಾಸನ ಇರ್ಬೋದು. ಎಲ್ಲಿ ನಿಮ್ಮ ಹೊಟ್ಟೆಯ ಕೆಳಭಾಗದ ಸ್ನಾಯುಗಳಿಗೆ ಪ್ರೆಷರ್ ಬೀಳುತ್ತೆ ಅಂತ ಆಸನಗಳನ್ನು ಮಾಡೋದ್ರಿಂದ PCODಗೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಎಸ್ ಎಸ್, ಥ್ಯಾಂಕ್ ಯು. ಎಸ್ ಡಾಕ್ಟ್ರೆ, ಎಸ್, ಇವತ್ತು ಈ ಒಂದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಹಿನ್ನೆಲೆಯಲ್ಲಿ ಅಥವಾ ಆ ಒಂದು ಕಾಂಟೆಕ್ಸ್ಟಲ್ಲಿ PCODಗೆ ಯಾವ ರೀತಿಯ ಒಂದು ಪರಿಹಾರ ಮತ್ತು ಉಪಶಮನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದನ್ನು ಡಾಕ್ಟರ್ ಪೂಜಾ ಅವರು ತುಂಬ ಸವಿವರವಾಗಿ ಹೇಳಿದ್ದಾರೆ. ಎಸ್, ನಾನು ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್, ಸೌಖ್ಯವನ ಸೌಖ್ಯಸಂಧಾನ ಕಾರ್ಯಕ್ರಮದಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಇದು ಒಂದು ಯಾವುದೇ ಒಂದು ರೀತಿಯ ಟ್ಯಾಬ್ಲೆಟ್ಸ್ ಇಲ್ದಿರ ಪ್ರಕೃತಿಯಲ್ಲೇ ಸಿಗುವಂಥ ತರಕಾರಿ ಅವುಗಳಿಂದನೇ ನಮಗೆ ಗುಣ ಆಗೋದಕ್ಕೆ ಇದು ಹೆಲ್ಪ್ ಮಾಡ್ತಾರೆ. ಮತ್ತು ಇಲ್ಲಿ ಕೊಡೋ ಟ್ರೀಟ್ಮೆಂಟ್ಸು ಅದೇ ರೀತಿಯದಾಗಿರುತ್ತೆ. ಮಣ್ಣಿನ ಪ್ಯಾಕು, ವಾಟರ್, ಸ್ಟೀಮ್ ಬಾತ್ ಇವೆಲ್ಲ ನಮ್ಗೆ ಗೊತ್ತಿದ್ರೂ ಮನೇಲಿ ನಾವು ಇದೆಲ್ಲ ಮಾಡ್ಕೊಂಡಿರಲಿಲ್ಲ. ಆದರೆ ಇಲ್ಲಿ ಬಂದಾಗ ಇದ್ರ ವ್ಯಾಲ್ಯೂಸ್ ನಮ್ಗೆ ಗೊತ್ತಾಗಿದೆ. ಮತ್ತು ಇಲ್ಲಿ ಆಯಿಲ್ ಮಸಾಜ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಇದ್ರದ್ದು ವ್ಯಾಲ್ಯೂಸ್ ನಮ್ಮ ಮನೇಲಿ ಗೊತ್ತಿದ್ರೂ ನಾವು ಮಾಡ್ಕೊಂಡಿರಲಿಲ್ಲ. ಇಲ್ಲಿ ಬಂದಮೇಲೆ ಅದ್ರ ಎಫೆಕ್ಟ್ ಗೊತ್ತಾಯಿತು. ಮತ್ತು ಇಲ್ಲಿ ಬೇರೆ ಸ್ಟಾಫ್ಸ್ ಇರಲಿ, ಡಾಕ್ಟರ್ಸ್ ಆಗಲಿ, ಅವ್ರು ತುಂಬ ನಮಗೆ ಪೊಲೈಟಾಗಿ ಮತ್ತು ಏನೇ ಕೇಳಿದ್ರು ಅವರು ಯಾವುದೇ ಬೇಜಾರಿಲ್ದಿರ ನಗುಮುಖದಿಂದನೇ ನಮಗೆ ಏನಾದರೂ ಕೇಳಿದ್ರೆ ಹೆಲ್ಪ್ ಮಾಡ್ತಿದ್ದಾರೆ ಎಲ್ಲರೂ. ತುಂಬ ಓವರಾಲ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ ಅಟ್ಮಾಸ್ಫಿಯರು. ಸೌಖ್ಯವನದ ಬಗ್ಗೆ ಇಲ್ಲಿ ನಾನು ಮೊದಲನೇ ಬಾರಿ ಬರ್ತಿರೋದು. ಇದು ನನ್ನ ಅಣ್ಣ ಹೇಳಿದ್ದಿಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ, ನೀನು ಹೋಗು, ವೆಯ್ಟ್ ಲಾಸ್ ಮೇನ್ ಬಂದಿದ್ದು ವೆಯ್ಟ್ ಲಾಸ್ಗೆ ಅಂತ ಹೇಳಿಬಿಟ್ಟು. ಅಲ್ಲಿ ಏನು ಅವರು ನಮ್ಮಣ್ಣ ಏನು ತಿಳಿಸಿದ್ರು ಇಲ್ಲಿಗೆ ಬಂದಮೇಲೆ ಅದೇ ಥರ ಇದೆ. ಒಂದು ತಾಯಿ ಮಗುನ ಹೆಂಗೆ ಕೇರ್ ಮಾಡ್ತಾರೆ ಅದೇ ಥರ ಇಲ್ಲಿ ಪ್ರತಿಯೊಬ್ಬರು ಡಾಕ್ಟ್ರ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಎಲ್ಲರೂ ಮಾಡ್ತಾರೆ. ಆಮೇಲೆ ದಿ ಬೆಸ್ಟ್ ಮಸಾಜ್ ಸಿಗುತ್ತೆ. ಆಮೇಲೆ ಹೆಲ್ತ್ ಕೇರ್ ಹೆಂಗೆ ಇವಾಗ ನಾರ್ಮಲ್ ನಾವು ಮನೇಲಿ ದಿನ ಸಿಗೋ ತರಕಾರಿ ಹಣ್ಣುಗಳಿಂದ ಹೆಂಗೆ ನಾವು ಕೀಪಪ್ ಮಾಡಬೇಕು, ಜ್ಯೂಸ್ ಡಯಟಲ್ಲಿ ಇದ್ರೂ ಏನು ಹಸುವಾಗದಿರೋಂಗೆ ಹೆಂಗೆ ಟೈಮ್ ಟು ಟೈಮ್ ಕೊಡ್ತಾರೆ, ಎಲ್ಲ ಪ್ರತಿಯೊಂದು ಕೇರ್ ಮಾಡ್ತಾರೆ. ಮತ್ತು ಎಷ್ಟು ಕ್ಲೀನಾಗಿದೆ ಅಂತ ಹೇಳಿದ್ರೆ ನಾವೊಬ್ಬರು ಇವಾಗ ನಾವೇನಾದರೂ ಮಸಾಜ್ ಮಾಡಿಕೊಂಡು ಎದ್ದೋದ್ಮೇಲೆ ಅದನ್ನು ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಪುನಃ ಬೇರೆಯವ್ರಿಗೆ ಮಾಡಿಕೊಡ್ತಾರೆ. ದ ಬೆಸ್ಟ್ ಮಸಾಜ್ ಸಿಕ್ಕಿದೆ. ಅದಾದಮೇಲಿಂದ ಎಲ್ಲ ಟ್ರೀಟ್ಮೆಂಟ್ ಇಲ್ಲಿ ಬೆಸ್ಟ್ ಇದೆ. ಮತ್ತು ವಾಟರ್ ಟ್ರೀಟ್ಮೆಂಟ್ಸ್ ಏನು ಕೊಡ್ತಾರೆ, ಸ್ಟೀಮ್ ಬಾತ್ ಇರ್ಬೋದು ಅಥವಾ ಇನ್ನೂ ಬೇರೆ ಥರದ್ದು ಟಬ್ಬಲ್ಲಿ ಇದು ಬೇರೆ ಬೇರೆ ಬಾತ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ. ಮತ್ತು ಅರಿಶಿನ ಗಂಜಿ ಬಾತು, ಮಡ್ ಪ್ಯಾಕು, ಮತ್ತು ಹೇರ್ ಪ್ಯಾಕ್, ಫೇಸ್ ಪ್ಯಾಕ್ ಪ್ರತಿಯೊಂದಕ್ಕೂ ಕೇರ್ ಮಾಡ್ತಾರೆ. ಲಿಟ್ರಲಾಗಿ ಹೇಳಬೇಕು ಅಂತ ಹೇಳಿದ್ರೆ ತಾಯಿ ತನ್ನ ಮಗುನ ಹೆಂಗೆ ನೋಡ್ಕೋತಾರೆ ಅದೇ ಥರ ಇಲ್ಲಿ ಎಲ್ಲರೂ ನೋಡ್ಕೋತಾರೆ. ಅದಕ್ಕೆ ಥ್ಯಾಂಕ್ಸ್. ನನ್ನ ಹೆಸರು ಭವ್ಯ ಅಂತ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನ ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಕ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ: ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ
0820 2544 206 9945801594 9483932325 www.naturecureparika.com